ಕೇರಳದ ನೀಲಂಬೂರು ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಆರ್ಯವರ್ಧನ್ ಶೌಕತ್ ಅವರು ಅಳಿಸಲಾಗದ ಭಾರೀ ಮುನ್ನಡೆ ಸಾಧಿಸಿರುವುದರಿಂದ ಅವರನ್ನು ಗೆದ್ದ ಅಭ್ಯರ್ಥಿ ಎಂದು ಈಗಾಗಲೇ ಒಪ್ಪಲಾಗಿದೆ. ಪಂಜಾಬಿನ ಲುಧಿಯಾನಾ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಸಂಜೀವ್ ಅರೋರಾ, ಗುಜರಾತಿನ ಕಾಡಿ ಬಿಜೆಪಿ ಮುನ್ನಡೆ ಸಾಧಿಸಿದೆ. ಆದರೆ ವಿಸವದಾರ್ ಕ್ಷೇತ್ರದಲ್ಲಿ ಎಎಪಿ ಎದುರು ಹಿನ್ನಡೆ ಕಂಡಿದೆ. ಪಶ್ಚಿಮ ಬಂಗಾಳದ ಕಾಲಿಗಂಜ್ ಕ್ಷೇತ್ರಕ್ಕೂ ಉಪಚುನಾವಣೆ ನಡೆದಿದ್ದು ಟಿಎಂಸಿ ಮುನ್ನಡೆ ಸಾಧಿಸಿರುವುದು ಸುದ್ದಿಯಾಗಿದೆ. ಸಿಪಿಎಂ, ಬಿಜೆಪಿ ಎರಡು ಮೂರನೆಯ ಸ್ಥಾನಗಳಲ್ಲಿವೆ. Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.